ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತು ಶ್ರೀರು ಸ್ವಾಮಿಗಳ ಪುರಪ್ರವೇಶ ಇದೆ. 18ಕ್ಕೆ ಪರ್ಯಾಯ, ಪುತ್ತಿಗೆ ಪರ್ಯಾಯ ಮುಗಿದು ಶಿರೂರು ಪರ್ಯಾಯ ಆರಂಭ ಆಗುತ್ತೆ. 2 ವರ್ಷಗಳಿಗೊಮ್ಮೆ ಬರುವಂತಹ ಪರ್ಯಾಯ ನೋಡ್ಬೋದು, ನಿಮಗೆ ಗೊತ್ತಿರ್ಬೋದು. ನೋಡಿ, ಶಿರೂರು ಮಠ ಅರಮನೆ ಥರ ಕಂಗೊಳಿಸ್ತಾ ಇರೋದನ್ನು ನೀವು ಕಾಣ್ಬೋದು. ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ. ತಿರುಪತಿ ತಿಮ್ಮಪ್ಪನ ಗೋಪುರ ಥರ ಮಾಡಿ ಮಧ್ಯೆ ಅನ್ನವಿಟ್ಟಲ, ಅಲ್ಲಿಯ ಪಟ್ಟದೇವರ ಅನ್ನವಿಟ್ಟಲ ಇಟ್ಟ ಒಂದು ಪ್ರತಿಕೃತಿಯನ್ನು ಮಾಡಿದ್ದಾರೆ. ಮಾಡಿನ ಮೇಲೆ ನೋಡ್ಬೋದು. ನಾನು ಇವತ್ತಿನ ಶಾರ್ಟ್ಸಲ್ಲಿನೂ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ಕೆಲವರು ತುಂಬ ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ ಕಟ್ಟಿಗೆ ರಥ ಬಗ್ಗೆ ಎಲ್ಲ, ಅದು ಇವತ್ತಿನ ಶಾರ್ಟ್ಸಲ್ಲಿಯೂ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ರಥ ಬೀದಿ ಉಡುಪಿ ಎಲ್ಲ ಶೃಂಗಾರಗೊಳ್ತಾ ಇದೆ ಈ ಉಡುಪಿಯ ಹಬ್ಬಕ್ಕೆ. ಈ ಕಡೆಯಿಂದ ನೋಡ್ಬೋದು ಕನಕ ಗೋಪುರ. ಬ್ರಹ್ಮರಥ ನಿರ್ಮಾಣ ಆಗ್ತಿದೆ. ನಾಳಿದ್ದು 14ಕ್ಕೆ 3 ತೇರಿಗೆ ಅದೆಲ್ಲ ಬೇಕು. ನೋಡಿ, ಈಗ ಒಂದು ಸೌತ್ ಇಂಡಿಯನ್ ಶಿವಳ್ಳಿ ಬ್ರಾಹ್ಮಣರ ಮೀಲ್ ಪ್ಲ್ಯಾನ್ ತೊಗೊಂಬಂದಿದ್ದೀನಿ. ಫಸ್ಟ್ ನೋಡಿ, ನಾನು ಪೊಂಗಲಿಗೆ ರೆಡಿ ಮಾಡಿಟ್ಟಿದ್ದೀನಿ. ನೋಡ್ಬೋದು, ಗೋಧಿ ಕಡಿ ಪೊಂಗಲ್, 1 ಅಳತೆ ಗೋಧಿ ಕಡಿ, 2 ಅಳತೆ ಹೆಸರು ಬೇಳೆ, ದ್ರಾಕ್ಷಿ, ಗೋಡಂಬಿ, ಆಮೇಲೆ ಖರ್ಜೂರ, ಏಲಕ್ಕಿ, ಲವಂಗ, ಶುಂಠಿ ಪುಡಿ, ಆನಂತರ ಇದು ಕೇಸರಿ ದಳಗಳು, ಇದನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ನೋಡ್ಬೋದು, ಹರಿವೆ ಸೊಪ್ಪಿನ ಸಾಸಿವೆ ಮಾಡೋಣ. ಕಾಳು ನೆನೆಸಿದೆ, ಬಟ್ ಅದನ್ನ ಬಳಸಿರಲಿಲ್ಲ ನಾನು. ನೋಡ್ಬೋದು. ಆನಂತರ ಹೀರೆಕಾಯಿ ಸಿಪ್ಪೆ ತೆಗೆದಿಟ್ಟು, ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ಪಲ್ಯಕ್ಕೆ, ಸಿಪ್ಪೆದು ಚಟ್ನಿ ಮಾಡೋಣ, ಅದಕ್ಕೆ ಸಂಬಂಧ ಅಂತೀವಿ ನಾವಿಲ್ಲಿ. ನೋಡಿ, ಈಗ ನೋಡಿ, ಬೆಳಗಿನ ಜಾವ ನೋಡಿ ಕುಕ್ಕರೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಬೇಳೆ ಕಾಳಿಗೆ ಇದು ಪೊಂಗಲಿಗೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ನೋಡ್ಬೋದು. ಆನಂತರ ಹರಿವೆ ಸಾಸಿವೆಗೆ ಸ್ವಲ್ಪ ನೀರು ಅರಶಿನ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಆನಂತರ ಒಂದು ಪಲ್ಯಕ್ಕೆ ಹೀರೆಕಾಯಿ ಪಲ್ಯ ಪಲ್ಯಕ್ಕೆ ಒಂದು ರೆಡಿ ಮಾಡ್ಕೊಳ್ಳೋಣ. ಸಾಸಿವೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಕರಿಬೇವಿನ ಸೊಪ್ಪು, ನೋಡಿ ಬೇಳೆನ ತೊಳ್ಕೊಳ್ಬೇಕು. ಇದಕ್ಕೆ ನಾನು ಕಾಳು ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ, ಕೊನೆಗೆ ಬೇಳೆ ಹಾಕಿ ಮಾಡೋಣ, ಕಾಳು ತುಂಬ ಹೆವಿ ಆಗಿಬಿಡುತ್ತೆ ಅಂತ. ನೋಡಿ, ಕರಿಬೇವಿನ ಸೊಪ್ಪು ಇಂಗು ಹಾಕಿದ್ದೀನಿ, ನೋಡ್ಬೋದು ನೀವಲ್ಲಿ. ಆನಂತರ ಹೆಸರು ಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ದಂಗೆ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 3/4 ವಾಸಿ ಬೇಯೋಕ್ಕೆ ಬಿಡಬೇಕು. ನೋಡಿ, ಅದು 3/4 ವಾಸಿ ಬೆಂದ ನಂತರ ನಾವು ಅದಕ್ಕೆ ಹೀರೆಕಾಯಿನ ಹಾಕ್ಕೊಳ್ಬೇಕು. ಮುಚ್ಚಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಅಷ್ಟೊತ್ತಿಗೆ ನಂದು ಚಟ್ನಿ ಇದ್ದು ನೋಡಿ, ಹೀರೆಕಾಯಿ ಸಿಪ್ಪೆ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು, ಅರಶಿನ, ಚೂರು ಹುಣಸೆ ಹಣ್ಣು ಹಾಕಿ ಬೇಯಕ್ಕಿಡಬೇಕು. ಒಂದು 2 ನಿಮಿಷದಲ್ಲಿ ಬೆಂದರೆ ಸಾಕಾಗತ್ತೆ. ನೋಡಿ, ಬೇಳೆನೂ ಬೇಯಕ್ಕಿಟ್ಟಿದ್ದೀನಿ ಸಾರಿಗೆ. ನಾನು ಈ ಸಲ ಸಾರು ಮಾಡೋದು ತೋರಿಸಿಲ್ಲ, ಅದಕ್ಕೆ ನೋಡಿ ಅರಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಬೇಯಕ್ಕಿಟ್ಟಿದ್ದೀನಿ. ನೋಡ್ಬೋದು ನೀವು. ನೋಡಿ, ಅಷ್ಟೊತ್ತಿಗೆ ಇದು 3/4 ವಾಸಿ ಬೆಂದು ಸ್ವಲ್ಪ ನೀರು ಕಡಿಮೆ ಇತ್ತು, ನೀರು ಹಾಕ್ಕೊಂಡೆ. ಅದಕ್ಕೆ ಆಮೇಲೆ ಹೀರೆಕಾಯಿನ ಹಾಕಿ, ಅದಕ್ಕೆ ಕಾಯಿ ಮೆಣಸು, ಶುಂಠಿ, ನೋಡಿ ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ, ಇಷ್ಟನ್ನ ಹಾಕಿ ಬೇಯಿಸ್ಕೊಳ್ಬೇಕು. ಕೊನೆಗೆ ಸ್ವಲ್ಪ ತೆಂಗಿನ ಕೊತ್ತಂಬರಿ ಹಾಕಿದರೆ ಸರಿ. ಅದಕ್ಕೆ ನೋಡಿ ಚೆಂದ ಆಗುತ್ತೆ ಇದು ಪಲ್ಯ ಮಾತ್ರ. ಫುಲ್ಲು ಏನು ಗೊತ್ತಾ, ನೋಡಿ ಇದು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ನ್ಯೂಟ್ರಿಷಿಯಸ್ಸಿಂದ ತುಂಬಿರುವಂಥದ್ದು, ಬೇಳೆ ತರಕಾರಿ ಎಲ್ಲ ಸೇರಿಕೊಂಡು. ಡಯಟ್ ಮಾಡೋರಿಗೆ ಅಂತೂ ಹೀರೆಕಾಯಿ ತುಂಬಾ ಒಳ್ಳೆಯದು ಅಂತೂ ಹೇಳ್ತಾರೆ. ನೋಡಿ, ಉಪ್ಪು, ಆನಂತರ ಶುಂಠಿ, ಕಾಯಿಮೆಣಸು, ನೋಡಿ ಕಾಯಿಮೆಣಸನ್ನ ಚಿಕ್ಕ ಚಿಕ್ಕದು ಕಟ್ ಮಾಡಿ ಹಾಕಿದೆ. ಆನಂತರ ಜೀರಿಗೆ ಪುಡಿ ಸ್ವಲ್ಪ ಹಾಕ್ಕೊಂಡೆ. ನಿಮಗೆ ಇದಕ್ಕೆ ಬೇಕಂತಂದರೆ ನಿಂಬೆಹಣ್ಣನ್ನು ಹಾಕ್ಕೊಳ್ಬೋದು. ನಾನು ಹುಳಿಗೆ ಏನೂ ಹಾಕ್ಕೊಂಡಿರಲಿಲ್ಲ, ಅದು ನಿಮ್ಮ ಇಷ್ಟ. ಇಳಿಸಿದ ನಂತರ ಹಾಕಿ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪೆಲ್ಲ. ನೋಡಿ, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದರೆ ಪಲ್ಯ ರೆಡಿ ಆಯಿತು. ಜೀರಿಗೆ ಪುಡಿ ಪಕ್ಕದಲ್ಲಿ ನಾನು ಎಳ್ಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಳ್ಳಿನ ಚಿತ್ರಾನ್ನ ಮಾಡಿದರೆ ಅದರ ರೆಸಿಪಿ ನಾನು ಡೀಟೇಲಾಗಿ ತೋರಿಸಿಲ್ಲ, ತುಂಬ ಸಲ ತೋರಿಸಿದ್ದೀನಿ ಈ ಕಿಚನ್ ಅಡುಗೆನಲ್ಲಿ. ಯಾವುದು ಹೊಸ್ತು ಮಾಡಿದೆ ಅದನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಹರಿವೆ ಸಾಸಿವೆ ಅಂತ ಹೇಳಿದ್ನಲ್ಲ, ಸಾಸಿವೆ ಮತ್ತು ಮೆಣಸಿನ ಪುಡಿ. ನೋಡಿ, ಒಂದು ಅರ್ಧ ಚಮಚ ಸಾಸಿವೆ, ಮೆಣಸಿನ ಪುಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಚೆಂದ ಘಮ ಕೊಡುತ್ತೆ. ಹಾಕಿ ಒಂದು ರೌಂಡ್ ಪುಡಿ ಮಾಡಿಕೊಂಡು, ಆನಂತರ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಆನಂತರ ಹುಣಸೆ ಹಣ್ಣು ನೀರು ಹಾಕ್ಕೊಂಡು, ಹುಣಸೆ ಹಣ್ಣು ಸ್ವಲ್ಪ ಅದಕ್ಕೆಷ್ಟು ಬೇಕಾ, ಸಾಸಿವೆಗೆ ಒಂದು ನಿಂಬೆ ಕಾಳಿನಷ್ಟು ಸಾಕಾಗುತ್ತೆ, ಹಾಕ್ಕೊಂಡು ಎಲ್ಲ ರುಬ್ಕೊಳ್ಳಿ. ನೋಡಿ, ಇದು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಹುಣಸೆ ಹಣ್ಣು ನೋಡಿ ಹಾಕ್ಕೊಂಡು ರುಬ್ಕೊಂಡು. ನೋಡಿ, ಅಷ್ಟೊತ್ತಿಗೆ ಇದು ಹರಿವೆ ಸೊಪ್ಪು ಬೆಂದಿತ್ತು.
ಅದಕ್ಕೆ ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈಗ ರುಬ್ಬಿಟ್ಟಿದ್ದೀವಲ್ವ ಅದನ್ನೂ ಹಾಕ್ಕೊಂಡು ಒಂದು ಕುದಿ ಬರೆಸಿ, ಈ ಹರಿವೆ ಸ್ವಲ್ಪ ತಂಪು ಗ್ಯಾಸ್ ಅಂತೆಲ್ಲ ಹೇಳ್ತಾರಲ್ಲ, ಈ ಥರ ಸಾಸಿವೆ ಮಾಡಿ ತಿಂದ್ಕೊಳ್ಳಿ, ಅದು ಯಾವುದೇ ಒಂದು ಪ್ರಾಬ್ಲಮ್ ಬರೋದಿಲ್ಲ. ಮೊನ್ನೆ ಮಾಡಿದ ರೆಸಿಪಿಗಳಿದೆಲ್ಲ ಆ್ಯಕ್ಚುಲಿ ಬುಧವಾರ ಮಾಡಿರುವಂಥದ್ದು. ಏನು ಗೊತ್ತಾ, ಈ ನಮ್ಮದು ಅತ್ತೆಯ ಮಾಸಿಕ ಅಂದರೆ ತಿಂಗಳು ಮಾಡುವಂಥ ಶ್ರಾದ್ದ ಬರುತ್ತೆ ನೋಡಿ, ಅದಕ್ಕೆ ಮಾಡಿರುವಂಥದ್ದು. ಅದು ಕುದಿಲಿಕ್ಕೆ ಬಿಟ್ಟು ನೋಡಿ, ಅದಕ್ಕೆ ಎಲ್ಲದಕ್ಕೊಂದು ಒಗ್ಗರಣೆ ಮಾಡೋಣ ಅಂತ ಶುರು ಮಾಡಿದೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಉದ್ದಿನಬೇಳೆ ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಅಂತ ಇರಬೇಕಿದ್ರೆ ಇಂಗು, ಕರಿಬೇವಿನ ಸೊಪ್ಪು, ಆನಂತರ ಸ್ವಲ್ಪ ಕೆಂಪು ಮೆಣಸು ಹಾಕ್ಕೊಂಡ್ರೆ ಸರಿ ನೋಡಿ ಆಗುತ್ತೆ. ಆಮೇಲೆ ಅಲ್ಲಿಗೆ ಒಗ್ಗರಣೆಗೂ ನಾನು ಸಾಸಿವೆ ಕೂಡ ಒಗ್ಗರಣೆ ಅಲ್ಲೇ ಹಾಕ್ಕೊಂಡು ಬಿಟ್ಟೆ ನೋಡಿ, ಅಲ್ಲಿ ಚೊಯ್ಯ ಕೇಳ್ತಾ ಉಂಟು. ಅಂದರೆ ಉಳಿದ ಒಗ್ಗರಣೆಲ್ಲ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ನಾನು ಸಂಬಂಧ ಅಂದರೆ ಹೀರೆಕಾಯಿ ಸಿಪ್ಪೆ ಉಂಟು ನೋಡಿ, ಅದರ ಸಂಬಂಧಕ್ಕೆ ರೆಡಿ ಮಾಡಿಕೊಂಡೆ. ಇದಕ್ಕೆ ಮೂರೇ ಇಂಗ್ರೀಡಿಯೆಂಟ್ಸ್ ಬರುವಂಥದ್ದು, ಉದ್ದಿನಬೇಳೆ, ಕೆಂಪು ಮೆಣಸು, ಇಂಗು. ಇದು ಮೂರೇ ಸಾಕಾಗುತ್ತೆ, ಭಾಳ ಅದ್ಭುತ ಟೇಸ್ಟ್ ಕೊಡುತ್ತೆ. ಕರಿಬೇವಿನ ಸೊಪ್ಪನ್ನು ಹಾಕೋಬೋದು, ನಾನು ಹಾಕ್ಕೊಳ್ಳಿಕ್ಕೆ ಮರ್ತಿದ್ದೆ ಆ್ಯಕ್ಚುಲಿ. ಕರಿಬೇವಿನ ಸೊಪ್ಪು ಹಾಕಿದರೂ ತುಂಬ ಚೆನ್ನಾಗಾಗುತ್ತೆ. ಇಂಗು ಮತ್ತು ಉದ್ದಿನಬೇಳೆ ತುಂಬಾ ಚೆನ್ನಾಗಿ ಘಮ ಕೊಡುತ್ತೆ. ಒಂದು 3-4 ಕೆಂಪು ಮೆಣಸು, ನಂತರ ಹುರಿದಿಟ್ಟದ ಮೆಣಸು ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಂಜೆ ತನಕ ಏನಾದರೂ ಉಳಿದ್ರೆ ಅದು ಹಾಳಾಗಿಬಿಡುತ್ತೆ. ಯಾವತ್ತು ಒಂದೆಲಗ ಇದು ಚಟ್ನಿ ಮಾಡ್ತಿದ್ದೆ, ಈ ಸಲ ತಂಬುಳಿ ಮಾಡಿದ್ದೀನಿ ನೋಡಿ. ಅಷ್ಟೊತ್ತಿಗೆ ಇದು ಬೆಂದಿತ್ತು. ಈ ಹುರಿದಂಥ ಚಟ್ನಿದ್ದು ಮಸಾಲೆ ಎಲ್ಲ ಅದಕ್ಕೆ ಹಾಕ್ಕೊಳ್ಬೇಕೀಗ, ಉಪ್ಪು ಜೊತೆಗೆ. ಇದಕ್ಕೆ ಬೆಲ್ಲ ಏನು ಬೇಡ, ಬೆಲ್ಲ ಹಾಕಿದರೆ ಚೆಂದಾಗೋದಿಲ್ಲ. ಇದಕ್ಕೆ ನೀವು ಕೆಂಪು ಮೆಣಸು ಬದಲು ಕಾಯಿ ಮೆಣಸು ಕೂಡ ಇಲ್ಲಿ ಹಾಕ್ಕೊಳ್ಬೋದು, ಅದು ತುಂಬಾ ಚೆನ್ನಾಗುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಏರಿ ಖಾರ ಹೋಗಿಬಿಡತ್ತೆ ನೋಡಿ. ಚಟ್ನಿನೂ ಆಗೋಯ್ತು. ಆನಂತರ ಅದಕ್ಕೊಂದು ಒಗ್ಗರಣೆ ಕೊಟ್ಟೆ ನೋಡ್ಬೋದು. ಅಷ್ಟೊತ್ತಿಗೆ ನೋಡಿ, ಪೊಂಗಲಿಗೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಗೋಧಿ ಕಡಿ 1 ಕಪ್ಪು, 2 ಕಪ್ಪು ಹೆಸರು ಬೇಳೆ, ಕೇಸರಿ, ದ್ರಾಕ್ಷಿ ಗೋಡಂಬಿ, ಏಲಕ್ಕಿ, ಲವಂಗ, ಆನಂತರ ಇದು ಖರ್ಜೂರ, ಸ್ವಲ್ಪ ಪೆಪ್ಪರ್ ಪುಡಿ. ಸಿಹಿ ಪೊಂಗಲ್ ನಾನು ಮಾಡ್ತಾ ಇರೋದು, ಕೃಷ್ಣ ಮಠದಲ್ಲಿ ಮಾಡುವಂಥದ್ದು ನೋಡಿ. ಎಲ್ಲನೂ ತೋರಿಸ್ತಾ ಇದ್ದೀನಿ ನಿಮಗೆ. ತುಕುಡ ಗೋಡಂಬಿ ಸಿಕ್ಕಿತ್ತು ನನಗೆ, ಅದು ಇದಕ್ಕೆಲ್ಲ ತುಂಬಾ ಒಳ್ಳೆಯದಾಗುತ್ತೆ ಇಡೀ ಗೋಡಂಬಿಗಿಂತಲೂ ನೋಡಿ. ಇಷ್ಟೆಲ್ಲ ಒಟ್ಟಿಗೆ ಹಾಕ್ಕೊಂಡು, ಆಮೇಲೆ ಶುಂಠಿ ಪುಡಿಯನ್ನು ಮರ್ತಿದ್ದೆ ನಾನು, ಆನಂತರ ಹಾಕ್ಕೊಂಡಿದ್ದೀನಿ. ಹೆಸರು ಬೇಳೆ ಮತ್ತು ನೋಡಿ ಗೋಧಿ ಕಡಿ ಬೆಂದಿತ್ತು, ಅದಕ್ಕೆ ನೋಡಿ ಈಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀರು ಮಾಡ್ಕೋಬೇಕು. ಇಡ್ಲಿ ಹಿಟ್ಟಿನ ಹದಕ್ಕೆ ಬರೋ ತನಕ ನಾವು ನೀರು ಹಾಕ್ಕೋಬೋದು, ಯಾಕಂದರೆ ತುಂಬ ಗಟ್ಟಿಯಾಗುತ್ತೆ, ಆಮೇಲೆ ಕೇಕ್ ಥರ ಆಗಿಬಿಡುತ್ತೆ. ಅದಕ್ಕೆ ತೆಂಗಿನಕಾಯಿ ತುರಿ, ಬೆಲ್ಲ, ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ತುಪ್ಪ, 1-2 ಚಮಚೆಯಷ್ಟು ತುಪ್ಪ ಬೇಕಾಗತ್ತೆ ಇದಕ್ಕೆ ಹಾಕ್ಕೊಂಡು. ಆನಂತರ ನಾವು ತೆಗೆದಿಟ್ಟಿದ್ವಲ್ಲ ಆ ಮಸಾಲೆ ಕೂಡ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಪೊಂಗಲ್ ಒಂದು ಸಲ ಮಾಡಿ ನೋಡಿ. ಬೇಳೆ ಜಾಸ್ತಿ ಇಷ್ಟ ಇಲ್ಲ ಅಂತ ಅನ್ನೋರಿಗೆ ಏನು ಗೊತ್ತಾ, ಒಂದಕ್ಕೆ ಅರ್ಧ ಬೇಳೆ ಹಾಕ್ಕೊಳ್ಳಿ. 1 ಕಪ್ ಗೋಧಿ ಕಡಿ ತಗೊಂಡ್ರೆ ಅರ್ಧ ಕಪ್ಪಷ್ಟು ಇದು ಹಾಕ್ಕೊಳ್ಳಿ. ಬಟ್ ಒಂದಕ್ಕೆ 2 ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಎಲ್ರಿಗೂ ಬೇಳೆ ಇಷ್ಟ ಆಗೋದವ್ರಿಗೆ ನೋಡಿ ಈ ಥರ ಮಾಡ್ಬೋದು. ಎಲ್ಲನೂ ಹಾಕಿ ನೋಡಿ. ಆನಂತರ ಶುಂಠಿ ಪುಡಿ ಹಾಕಲಿಕ್ಕೆ ಮರ್ತಿದ್ನಲ್ಲ, ಈಗ ಹಾಕ್ಕೊಂಡೆ. ಒಣ ಶುಂಠಿ ಪುಡಿ ಇದಕ್ಕೆ ತುಂಬಾ ಚೆಂದ ಘಮ ಕೊಡುತ್ತೆ, ಇದು ತುಂಬ ನೆನಪಲ್ಲಿರಲಿ ನಿಮಗೆ. ಆಮೇಲೆ ಸ್ವಲ್ಪ ಬೇಳೆ ಅಲ್ವ, ಸ್ವಲ್ಪ ಗ್ಯಾಸ್ ಆಗೋದಕ್ಕೂ ಇದು ಒಳ್ಳೆಯದಾಗುತ್ತೆ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆನಂತರ ಮಗಚಿ ಅದನ್ನ ಬೇಯಕ್ಕೆ ಇಟ್ಬಿಡಿ. ಹುಳಿ ಬಜ್ಜಿ ಕೂಡ ಮಾಡಿದ್ದೆ, ಆವಾಗ ಏನಾಯಿತು ಗೊತ್ತಾ, ಕರೆಂಟ್ ಹೋಯಿತು ಸಾರು ಮತ್ತು ಹುಳಿ ಬಜ್ಜಿ ಮಾಡಬೇಕಿದ್ರೆ. ಅದಕ್ಕೆ ನಾನು ತೋರಿಸಿಲ್ಲ, ತುಂಬ ಸಲ ತೋರಿಸಿದಂಗೆ ತಾನೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು. ಬೇಕಾದರೆ 1 ಹುಣಸೆ ಹಣ್ಣಿಗೆ 2 ಬೆಲ್ಲ ಹಾಕಿ ಸ್ವಲ್ಪ ಶುಂಠಿ ಪುಡಿ, ಕಾಯಿ ಮೆಣಸು ಹಾಕಿದರೆ ಆಗೋಯಿತು. ಅಷ್ಟೊತ್ತಿಗೆ ತೆಂಗಿನಕಾಯಿದ್ದು ಹಾಲು ತಗೊಂಡು ಪಾಯಸಕ್ಕೆ ರೆಡಿ ಮಾಡಿಕೊಂಡೆ. ಫಸ್ಟ್ ಹಾಲನ್ನು ತೆಗೆದಿಟ್ಕೊಂಡು 2ನೇ ಹಾಲಿಗೆ ಬೇಕಾದಷ್ಟು ಬೆಲ್ಲ, ನಾನೊಂದು 6 ಲೋಟೆಯಷ್ಟು ಪಾಯಸ ಮಾಡಿದ್ದೀನಿ ನೋಡ್ಬೋದು. ಅದಕ್ಕೆ ಬೆಲ್ಲ, ಚಿಟಿಕೆ ಉಪ್ಪು ಹಾಕ್ಕೊಂಡು ಕುದಿಯೋಕ್ಕೆ ಇಡಬೇಕು. ಅದು ಕುದೀತಾ ಇರಬೇಕಿದ್ದು ನೋಡಿ. ಇಲ್ಲಿ ಅಕ್ಕಿ ಹಿಟ್ಟು, ನಾನು ಮನೆಯಲ್ಲೇ ಅಕ್ಕಿ ತೊಳೆದು ಮಾಡಿದಂಥ ಅಕ್ಕಿ ಹಿಟ್ಟಿತ್ತು, ಇಲ್ಲಾಂದರೆ ಅಕ್ಕಿ ನೆನೆಸಿಬಿಟ್ಟು ಗಟ್ಟಿ ರುಬ್ಬಿಬಿಟ್ಟು ನಾವು ಇದನ್ನ ಮಾಡ್ಬೋದು. ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಒಂದು ಉದ್ದಿನ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಅದು ಕಾಳಾಗಿ ಬೀಳಬೇಕು. ಅದಕ್ಕೆ ನಾವು ಪೆರಡ್ಡಿ ಪಾಯಸ ಅಂತೀವಿ, ಪೇರಡ್ಡಿ ಪಾಯಸ ಅಂತಲೇ ನಾವು ಕರಿತೀವಿ. ಇದು ಏನು ಗೊತ್ತಾ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಬಾಣಂತಿಗೆಲ್ಲ ಕೊಡ್ತಾರೆ ಇದನ್ನ. ಹಾಲು ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಬಾಣಂತಿ ಕೂಡ ಇದನ್ನ ತಿಂತಾರೆ ಆ್ಯಕ್ಚುಲಿ.
ನೋಡಿ ಈ ಥರ ಕಲಿಸ್ಕೊಂಡು ಇಟ್ಕೊಳ್ಳಿ, ಒಂದು 2 ನಿಮಿಷ ಇಟ್ಕೊಂಡು ಆನಂತರ ಅದನ್ನ ಆ ಜರಡಿ ಇರುತ್ತಲ್ವ, ಜರಡಿಯಲ್ಲಿ ಡ್ರಾಪ್ 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 ಬೀಳುವಂಗೆ ನಾವು ಮಾಡ್ಕೋಬೇಕು. ನೋಡಿ ಈಗ ನೋಡಿ ಡ್ರಾಪ್ ಡ್ರಾಪ್ ಬೀಳುವಂಗೆ ನೋಡಿ ಈ ಥರ ಮಾಡಿ ಡ್ರಾಪ್ 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 ಆ ಜರಡಿಗೆ ತೂತದ ಸಟ್ಟಗಿರುತ್ತಲ್ವ ಅದಕ್ಕೆ ಹಾಕ್ಕೊಂಡು ನೋಡಿ ಈ ಥರ ಡ್ರಾಪ್ ಡ್ರಾಪ್ ಬೀಳಬೇಕು. ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ. ಸಪೋಸ್ ಅಕ್ಕಿ ಹಿಟ್ಟು ನೀಟಾಗಿರೋದು ಇಲ್ಲ ಅಂತಂದರೆ ಅಕ್ಕಿನ ನೆನೆ ಹಾಕಿ ರುಬ್ಬಿಟ್ಟು ಕೂಡ ಈ ಥರ ಮಾಡ್ಕೊಳ್ಬೋದು. ಇದಕ್ಕೆ ಏನು ಗೊತ್ತಾ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಇಷ್ಟು ಮಾತ್ರ ಹಾಕಿದ್ರೆ ಸಾಕು. ಇದ್ರೆ ಅರಿಶಿಣದ ಹಸಿ ಎಲೆ ಇದ್ದರೆ ಅರಿಶಿಣದ ಹಸಿ ಎಲೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಕುದಿ ಬರ್ತಾನೆ ಇರಬೇಕು, ಹೈ ಫ್ಲೇಮಲ್ಲಿಟ್ಟೆ ಮಾಡಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ನೋಡಿ ಆನಂತರ ಅದು ಕುದಿ ಬಂದ ನಂತರ ಎಲ್ಲ ಒಂದು 5 ನಿಮಿಷ ಬೇಯಿಸಿದ ನಂತರ ತೆಂಗಿನಕಾಯಿ ದಪ್ಪ ಹಾಲು ಹಾಕಿ ಒಂದು ಕುದಿ ಬರಬೇಕು. ಆವಾಗ ದ್ರಾಕ್ಷಿ, ಗೋಡಂಬಿ ಹಾಕಿ ಕುದಿಸಿದ್ರೆ ಸರಿ, ಅಷ್ಟೇ. ತುಂಬಾ ಅದ್ಭುತವಾದ ಪಾಯಸ ಇದು. ಮುಂಚಿನ ಕಾಲದಲ್ಲೆಲ್ಲ ಬೇಳೆ ತರಲಿಕ್ಕೆಲ್ಲ ಆಗದವರು ಈ ಥರ ಮಾಡ್ತಾಯಿದ್ರು. ಸೌತ್ ಕೇಂದ್ರದಲ್ಲಿ ಅಂದರೆ ಅವಿಭಜಿತ ಸೌತ್ ಕೇಂದ್ರದಲ್ಲಿ ಹೆಚ್ಚಾಗಿ ಬೇಳೆ ಬಳಸ್ತಾ ಇರಲಿಲ್ಲ. ಹೆಸರು ಬೇಳೆ ಕಾಳು ಮಾತ್ರ ಜಾಸ್ತಿ, ತೊಗರಿಬೇಳೆ ಎಲ್ಲ ಜಾಸ್ತಿ ಬಳಸ್ತಾ ಇರಲಿಲ್ಲ. ಈಗಲೂ ಹಳಬರಿಗೆ ಗ್ಯಾಸ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಇದು ಕುದಿ ಬಂತು, ಆಗೋಯಿತು ಪಾಯಸ. ನೋಡಿ ಈಗ ಈ ಕಡೆ ನೋಡಿ ನಾನು ಎಳ್ಳಿನ ಚಿತ್ರಾನ್ನ ಮಾಡಿದ್ದೀನಿ, ಬಾಯಲ್ಲಿ ಮಾತ್ರ ಹೇಳ್ತೀನಿ. ಕಾಯಿ ಮೆಣಸು, ಎಳ್ಳು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಆಮ್ಚೂರು ಪುಡಿ ಹಾಕಿಬಿಟ್ಟು ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಅದನ್ನ ಅನ್ನಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ, ನೀವು ಇದಕ್ಕೆ ಆಮ್ಚೂರು ಪುಡಿ ಬೇಡ ಅಂತಂದರೆ, ಮಾವಿನಕಾಯಿ ಪುಡಿ ಬೇಡ ಅನ್ನೋರು ನಿಂಬೆ ಹಣ್ಣನ್ನು ಹಾಕೋಬೋದು. ನೋಡಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ನೆಲಗಡಲೆನೂ ಹಾಕ್ಕೊಂಡು ಅದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡ್ಬೋದು. ಹುರಿದ ನೆಲಗಡಲೆ ಅದು ಚಿತ್ರಾನ್ನ ರೆಡಿ ಆಗಿಬಿಡ್ತು. ತುಂಬ ಸಲ ತೋರಿಸಿರ್ತೀನಿ ಚಿತ್ರಾನ್ನ, ಅದಕ್ಕೆ ನಾನು ಜಾಸ್ತಿ ಡೀಟೇಲಾಗಿ ತೋರಿಸಿಲ್ಲ. ಬೆಳಗ್ಗೆ ನಾನು ದೇವರ ಪೂಜೆಗೆ ಮಾಡಿರೋದನ್ನು ಸ್ವಲ್ಪ ಹರಿಬರಿ ಆಗುತ್ತೆ ಬೆಳಗ್ಗೆಗೆ. ನೋಡಿ ಹಾಗೇ ಬಿಡ್ತಿದ್ದು. ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಡ್ರೆ ತುಂಬ ಚೆಂದ ಆಗುತ್ತೆ. ನಾವು ಬೇಕಾದ್ರೆ ಒಂದು 1/4 ಚಮಚಷ್ಟು ಬೆಲ್ಲ ಹಾಕ್ಕೊಳ್ಳಿ, ಆಪ್ಷನಲ್ ಅದು. ಆನಂತರ ಕೋಸಂಬರಿಗೆ ರೆಡಿ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಇದು ಹೆಸರು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಸೌತೆಕಾಯಿನ ಹಾಕ್ಕೊಂಡು ಉಪ್ಪು ಹಾಕಿಟ್ರೆ ಸೌತೆಕಾಯಿ ನೀರು ಬಿಟ್ಕೊಳ್ಳೋದು, ಈ ಹೆಸರು ಬೇಳೆ ಅದು ಎಳ್ಕೊಳ್ಳುತ್ತೆ. ಆನಂತರ ಅದಕ್ಕೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆ ಹಾಕಿದರೆ ಕೋಸಂಬರಿ ರೆಡಿ, ತೆಂಗಿನಕಾಯಿ ತುರಿ ಎಲ್ಲ. ಆನಂತರ ನಾನು ನೋಡಿ ಅಪ್ಪಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಬಾಳೆಹಣ್ಣಿನ ಅಪ್ಪ, ಮುಳುಕ ಅಂತ ಹೇಳ್ತೀವಲ್ವ. ಅಮ್ಮನ ಮನೆಯಿಂದ ತಗೊಂಬಂದಂತಹ ಇದು ಬೂದು ಬಾಳೆಕಾಯಿ ಇತ್ತು, ಅದು ಅರ್ಧಂಬರ್ಧ ಹಣ್ಣಾಗಿತ್ತು. ಅದಕ್ಕೆ ಒಂದು 2-3 ಅದನ್ನ ಹಾಕಿಬಿಟ್ಟು ಕೊನೆಗೆ ಪಚ್ಚಬಾಳೆ ತಂದಿದೆ, ಅದನ್ನೂ ಹಾಕ್ಕೊಂಡೆ ನಾನು. ಬೆಂದಿಲ್ಲ, ಅದು ಹಣ್ಣಾಗಿಲ್ಲ ಅಂತಂದರೆ ಚೆಂದ ಆಗೋದಿಲ್ಲ, ಗಟ್ಟಿ ಬರುತ್ತೆ ಅಂತಂದ್ಬಿಟ್ಟು. ಆನಂತರ ನೋಡಿ ಅದಕ್ಕೆ ಬೆಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕು ನಾವು ಬಾಳೆಹಣ್ಣನ್ನು. ಯಾವತ್ತು ಗೋಧಿ ಹಿಟ್ಟಾಗಿ ಮಾಡ್ತಿದ್ದೆ, ಈ ಸಲ ಅಕ್ಕಿ ಹಿಟ್ಟಾಗಿ ಮಾಡಿದೆ, ನೋಡ್ಬೋದು ನೀವಿವತ್ತು. ಬೇಕಂದರೆ ಇದಕ್ಕೆ ನೀವು ಎಳ್ಳು ಅಥವಾ ಏಲಕ್ಕಿ ಎರಡೂ ಬೇಕಾಗಿ ಬರಲ್ಲ ಇದಕ್ಕೆ. ನಾನು ಎಳ್ಳು ಹಾಕ್ಕೊಂಡು ಮಾಡೋದು, ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಅದನ್ನ ನುಣ್ಣಗೆ ರುಬ್ಕೊಳ್ಬೇಕು. ಆನಂತರ ಬೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು, ಅದಕ್ಕೆ ಮಿಕ್ಸಿ ಫುಲ್ಲಾಗಿತ್ತು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಪುನಃ ಬೆಲ್ಲ ಹಾಕಿ ಅದನ್ನ ರುಬ್ಕೊಂಡೆ, ಅದಕ್ಕೆ ಹಾಕ್ಕೊಂಡೆ. ಆಮೇಲೆ ಇದಕ್ಕೇನು ಗೊತ್ತಾ, ಹಿಡಿಸುವಷ್ಟು ಮಾತ್ರ ನೀರು ಹಾಕದಿದ್ರೇ ಒಳ್ಳೆಯದು. ಸ್ವಲ್ಪ ಕಾಯ್ದ ಕಾರಣ ನೀರು ಹಾಕಿದ್ದೀನಿ ನಾನು. ಇಲ್ಲ ತುಂಬ ಕಳಿತ ಬಾಳೆಹಣ್ಣಿನಲ್ಲೇ ಇದನ್ನ ಮಾಡಬೇಕು. ನೋಡಿ ಇದು ಆಗಿಬಿಡ್ತು. ಮಿಕ್ಸಿಗೆ ಹಾಕಿ ಎಲ್ಲ ಹಾಕಿ ಕೈ ಹಾಕಿ ಕಲಿಸ್ಕೊಂಡು, ನಾನು ಮನೆಯಲ್ಲಿ ಮಾಡಿರುವಂಥ ಹಿಟ್ಟಿತ್ತಲ್ವ ಅದನ್ನೇ ಹಾಕಿ ಅಪ್ಪ ಮಾಡಿದೆ ಅಥವಾ ಮುಳುಕ ಮಾಡಿದ್ದೀನಿ, ನೋಡ್ಬೋದು. ಎಷ್ಟು ಹಿಡಿಸುತ್ತೋ ಅಷ್ಟು ಹಿಟ್ಟು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಬೆಲ್ಲ ಇತ್ತು ಅನಿಸುತ್ತೆ, ಅದಕ್ಕೆ ಮಗಿಸ್ತಾ ಇದ್ದೀನಿ, ಕಾಣ್ಬೋದು. ನಿನ್ನೇನು ಒಂದು ಕಡೆ ಫಂಕ್ಷನಿಗೆ ಹೋಗಲಿಕ್ಕೆ ಇದ್ದ ಕಾರಣ ನನಗೆ ನಿನ್ನೇನು ವೀಡಿಯೋ ಎಡಿಟ್ ಮಾಡಿ ಹಾಕಲಿಕ್ಕೆ ಆಗಿಲ್ಲ. ಇನ್ನು ಪರ್ಯಾಯ ಇದು, ಇವತ್ತು ಪೂರಪ್ರವೇಶ, ನಮ್ಮ ಯಜಮಾನರೆಲ್ಲ ಹೋದು, ನನಗೆ ಟೈಮ್ ಆಗೋದಿಲ್ಲ ಹೋಗಲಿಕ್ಕೆ ಎಲ್ಲ. ಈಗ ವೀಡಿಯೋ ಎಡಿಟ್ ಮಾಡೋದೆಲ್ಲ ಇರುತ್ತೆ ನೋಡಿ. ಅದಕ್ಕೆ ನೋಡಿ ತೆಂಗಿನಕಾಯಿ ತುರಿ ಮತ್ತು ಎಳ್ಳು ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ನೀವಿಲ್ಲಿ. ಹಾಕಿ ನೀಟಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಹಿಡಿಸುತ್ತೋ ಅಷ್ಟು ಅಕ್ಕಿ ಹಿಟ್ಟಾಗಿ ಕಲಸಿದ್ದೀನಿ, ನೋಡ್ಬೋದು. ಸ್ವಲ್ಪ ಪಾತ್ರೆಯಲ್ಲಿ ನೀರಿಟ್ಕೊಂಡು ಉಂಡೆ ಥರ ಅದನ್ನ ಗುಂಡಾಗಿ ಬಿಡ್ತಾ ಬನ್ನಿ, ಅಪ್ಪ ರೆಡಿಯಾಗಿಬಿಡುತ್ತೆ. ನೋಡಿ
ಈ ಥರ ಬ್ರೌನ್ ಆದಾಗ ಸಿಹಿ ಹಾಕಿರ್ತೀವಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕರಿಬೇಕಾಗತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಅಪ್ಪ ಆ್ಯಕ್ಚುಲಿ ಈ ಸಲ ನೋಡಿ. ಹಾಗೇ ಬಿಡ್ತು. ಆನಂತರ ಈ ಕಡೆಯಿಂದ ವಡೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸಲ ಕೂಡ ನಾನು ರವೆದು ವಡೆ ಮಾಡಿದ್ದೀನಿ. ಚಿಕ್ಕ ರವೆ ತೆಕ್ಕೊಂಡು ಅದಕ್ಕೆ ನೋಡಿ ಒಂದು ಅಂದಾಜಲ್ಲಿ ಹಾಕ್ಕೊಂಡಿದ್ದೀನಿ, 1-1.5 ಕಪ್ಪಷ್ಟು. ಹುಳಿ ಮಜ್ಜಿಗೆ ಇದ್ರೆಲ್ಲ ಭಾಳ ಚೆಂದಾಗುತ್ತೆ ಇದಕ್ಕೆ. ಆನಂತರ ನೋಡಿ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ, ಆನಂತರ ಶುಂಠಿ, ಕಾಯಿಮೆಣಸು, ಇಂಗು, ಸ್ವಲ್ಪ ಜೀರಿಗೆ ಇದನ್ನ ಹಾಕಿ ಕಲಿಸ್ಬೇಕು. ಇದಕ್ಕೆ ಬೈಂಡಿಂಗಿಗೆ ಸ್ವಲ್ಪ ನಾನು ಆ್ಯಕ್ಚುಲಿ ಕಾರ್ನ್ ಫ್ಲೋರ್ ಅಥವಾ ಮೈದಾ ಏನು ಬೇಕಾದರೂ ಹಾಕೋಬೋದು. ಆಮೇಲೆ ಹಾಕ್ಕೊಂಡೆ ನಾನು ಇದನ್ನ ಒಂದು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮಜ್ಜಿಗೆ ಹಾಕಿ ಕಲಸಿಡಿ. ಮಜ್ಜಿಗೆನೂ ಆಗುತ್ತೆ, ಮೊಸರು ಆಗುತ್ತೆ, ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಕಲಸಿಟ್ಕೊಳ್ಳಿ. ಕಲಸಿಟ್ಟು ಒಂದು 10 ನಿಮಿಷ ಬಿಡಬೇಕು. ನಾನಲ್ಲಿ ಮುಳುಕ ಅಥವಾ ಅಪ್ಪ ಮಾರ್ತಾನೆ ಇದನ್ನ ಕಲಸಿಟ್ಟು ಬಿಟ್ಟಿದ್ದೆ ನಾನು. ಒಂದು ಮೈ ಬಂದು ಕಾಯಿಸ್ತಾ ಕೂತ್ಕೋಬೋದು ಅಂತಂದುಬಿಟ್ಟು ನೋಡಿ. ಈಗ ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ ಬೈಂಡಿಂಗಿಗೋಸ್ಕರ. ಒಂದು 2 ಟೀ ಸ್ಪೂನಷ್ಟು ಸಾಕಾಗತ್ತೆ ನೋಡಿ. ಈಗ ನೀರು ಕಾಣ್ತಾ ಇರ್ಬೋದು. ಒಂದು 5 ನಿಮಿಷ ಬಿಟ್ಟರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದು. ಉಂಡೆ ಮಾಡಿ ಸ್ವಲ್ಪ ತಟ್ಟಿ, ವಡೆ ಥರ ತಟ್ಟಿ ಬಿಟ್ಟರೆ ಸರಿ ನೋಡಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ. 5 ನಿಮಿಷ ಬಿಟ್ಟು ಅದು ಎಷ್ಟು ಗಟ್ಟಿಯಾಗಿದೆ ಅಂತ ನೋಡ್ಬೋದು ನೀವಿಲ್ಲಿ. ಇದನ್ನ ಮಿಕ್ಸ್ ಮಾಡಿ ಚಟ್ಟೆಯಾಗಿ ತಟ್ಟಿ ಎಣ್ಣೆಯಲ್ಲಿ ಬಿಟ್ಕೋದು ಕಾಯಿಸ್ತಾ ಬನ್ನಿ. ವಿಡಿಯೋ ಎಲ್ಲ ಹೇಗೆ ಆಗ್ತಾ ಉಂಟು ಇಷ್ಟ ಆದರೆ ಗೊತ್ತಾ ಲೈಕ್ ಮಾಡೋದನ್ನು ಮರಿಬೇಡಿ ನೀವು. ತುಂಬ ಕಷ್ಟಪಟ್ಟು ಫಂಕ್ಷನ್ ನಾವತ್ತು ಕೂಡ ಕ್ಯಾಮರಾ ಇಟ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರ್ತೀವಿ ನೋಡಿ. ಇದು ತಟ್ಟಿ ಹಿಂಗೆ ಒಂದೊಂದೇ ತಟ್ಟಿ ಕಾಯಿಸಬೇಕು. ಚಿಕ್ಕ ಉಂಡೆ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆ ಸಾಕಿದ್ದಕ್ಕೆ. ಒಂದು ಗೋಲ್ಡನ್ ಬ್ರೌನ್ ಬರುವ ತನಕ ಕರೆದ್ರೆ ಸಾಕು. ತುಂಬ ಕಪ್ಪಾದಾಗ ತುಂಬ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಬ್ರೌನ್ ಆದರೆ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನ ಕರೀರಿ, ತೆಗೆದಿಟ್ಬಿಡಿ. ವಡೆ ರೆಡಿ ಆಗಿಬಿಡ್ತು. ಇದನ್ನ ಏನು ಗೊತ್ತಾ, ನಾವು ಸಾರು ಮಾಡ್ತೀವಲ್ಲ, ಕೃಷ್ಣ ಮಠ ಸಾರು, ಅದನ್ನ ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆನಂತರ ಸ್ವಲ್ಪ ನನಗೆ ಟೈಮ್ ಇತ್ತು ಅನ್ನಿಸ್ದಂಗೆ ನಾನು ಲಾಸ್ಟ್ ಮಂತೇ ತಂದಿಟ್ಟಿದ್ದೆ ಗಾರ್ಯ ಮಾಡಬೇಕು ಅಂತಂದ್ಬಿಟ್ಟು. ಕುಂಬಳಕಾಯಿ ಗಾರ್ಯ ಅಂತೀವಿ ನಾವು ಇದಕ್ಕೆ. ಸಿಹಿ ಕುಂಬಳಕಾಯಿನ ಸಿಪ್ಪೆ ತೆಗೆದು ನೀಟಾಗಿ ಹಚ್ಚಿಬಿಟ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಆನಂತರ ತುಪ್ಪ ಹಾಕಿ ಬೇಯಿಸ್ಕೊಳ್ಳಿ. ನಾನೊಂದು ಮಿಸ್ಟೇಕ್ ಏನು ಮಾಡಿದೆ ಗೊತ್ತಾ, ಒಂದು ಅರ್ಧ ಲೋಟಷ್ಟು ನೀರು ಹಾಕಿದೆ, ಅದು ಹಾಕಬಾರ್ದಿತ್ತು. ಆಮೇಲೆ ನನಗೆ ಸ್ವಲ್ಪ ನೀರು ಜಾಸ್ತಿ ಅಂತ ಅನ್ನಿಸ್ತು. 1 ಕಪ್ಪಿಗೆ ಹೋಳಿಗೆ ನೋಡಿ 3/4 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ನೀವು ಇಲ್ಲಿ. ಸ್ವಲ್ಪ ಅರಶಿನ ಅದನ್ನ ಹಾಕಿ ಒಟ್ಟಿಗೆ ಬೇಯಕ್ಕಿಟ್ಬಿಡಿ. ನನಗೆ ಯಾಕೋ ತಳ ಹಿಡಿತದೆ ಅಂತ ಅನ್ನಿಸ್ತು, ಆದ ಕಾರಣ ಹಂಗೆ ಮಾಡಿದೆ ನೋಡಿ. ಸ್ವಲ್ಪ ನೀರು ಜಾಸ್ತಿ ಆಯಿತು, ಹಿಟ್ಟು ಸ್ವಲ್ಪ ಜಾಸ್ತಿ ಎಳ್ಕೊಳ್ತು. ಕೊನೆಗೆ ಏನು ಗೊತ್ತಾ, ಬೆಲ್ಲದ ನೀರು ಆದ ಕಾರಣ ನಾನು ಅದನ್ನ ಹಾಗೆಯೇ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಮಾಡಿದೆ. ಹಿಡಿಸುವಷ್ಟನ್ನ ಅಕ್ಕಿ ಹಿಟ್ಟು ಮತ್ತು ರವೆ ಹಾಕ್ಕೊಂಡು ಮಾಡಿದೆ. ನೋಡಿದ್ದು ನೀಟಾಗಿ ಅದನ್ನ ನುರಿಬೇಕು, ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆಯಿತಾ. ನಾನಿದ್ದ ಫಸ್ಟ್ ಟೈಮ್ ಮಾಡಿರೋದನ್ನ ತುಂಬ ಅಂದ್ಕೊಂಡು ತಂದಿಡೋದು, ಹಾಗೆಯೇ ಏನಾದರೂ ಬೇರೆಕ್ಕೆ ಯೂಸ್ ಮಾಡೋದು, ಈ ಥರ ಆಗ್ತಾಯಿತ್ತು ನನ್ನ ಕೈಯಲ್ಲಿ. ಆ ನಂತರ ನೋಡಿ ಇದೆಲ್ಲ ಆದ ನಂತರ ಒಂದು ಅರ್ಧ ಕಪ್ಪಷ್ಟು ರವೆ, ಒಂದು 2 ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ಬೇಕು. ನೋಡು, ಸ್ವಲ್ಪ ರವೆ, ಒಂದು 2 ಟೀ ಸ್ಪೂನಷ್ಟು ಗಸಗಸೆ. ಆನಂತರ ಏಲಕ್ಕಿ ಪುಡಿ ಮತ್ತು ರವೆ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಿಡಿಸುವಷ್ಟು ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಹಾಕಿ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ.
ನೋಡಿ ಇದು ಈ ಥರ ಎಷ್ಟು ಗಟ್ಟಿ ಬರುತ್ತೆ. ಇದಕ್ಕೆ ನೀವು ಇನ್ನೂ ಅಷ್ಟೇ ನೀವು ಚಿಕ್ಕ ಚಿಕ್ಕ ಉಂಡೆ ಮಾಡಿಬಿಟ್ಟು ತಟ್ಟಿ ಎಣ್ಣೆಯಲ್ಲಿ ಬಿಡುವಂಥದ್ದು. ಕೆಲವ್ರು ಏನು ಗೊತ್ತಾ, ಇದಕ್ಕೆ ಇದು ಹಾಕ್ಕೊಳ್ತಾರೆ ನೋಡಿ, ಸ್ವಲ್ಪ ಎಣ್ಣೆ ಹಿಡ್ಕೊಂಡು ನಾನು ಉಂಡೆ ಮಾಡಿಟ್ಕೊಂಡು ನೋಡ್ಬೋದು ನೀವಿಲ್ಲಿ. ಇದಕ್ಕೂ ಸ್ವಲ್ಪ ಗಸಗಸೆನ ಮೆತ್ಕೋತಾರೆ. ನನಗೆ ಅದು ಯಾಕೋ ಬೇಡ ಅನಿಸಿ, ಎಣ್ಣೆಗೆ ಬಿಟ್ಟರೆ ತುಂಬ ಗಲೀಜಾಗಿಬಿಡುತ್ತೆ ಎಣ್ಣೆ ಅಂತಂದ್ಬಿಟ್ಟು ನಾನು ಗಸಗಸೆನ ಕಲಿಸ್ಬೇಕಿದ್ರೇ ಹಾಕ್ಕೊಂಡೆ. ನಾನು ನೋಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆಯಿತಾ. ಇದೊಂದು ಸಲ ಮಾಡಿ ನೋಡಿ ನೀವು, ತರಕಾರಿನೂ ಹೋದಂಗೆ ಆಗುತ್ತೆ ನೋಡಿ. ಹಾಗೇ ಬಿಟ್ಟು ಒಂದು ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನ ಕರೆದುಬಿಟ್ಟು ತೆಗೆದಿಟ್ಬಿಡಿ. ತುಂಬ ಉಬ್ಬಿ ಬಂದಿದೆ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಆಗ್ಬೋದು ಚೀನಿಕಾಯಿ ಅಥವಾ ಕೆಂಪು ಕುಂಬಳಕಾಯಿ ಅಂತ ಅಂತೀವಿ ನಾವು ಅದಕ್ಕೆ. ನೋಡಿ ಕುಂಬಳಕಾಯಿದ್ದು ಗಾರ್ಯ ತುಂಬಾ ಚೆನ್ನಾಗಿ ಬರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಲ್ಲ, ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಪಾಯಸ, ಅನ್ನ, ಚಿತ್ರಾನ್ನ, ವಡೆ, ಗಾರ್ಯ, ಅಪ್ಪ, ಪಲ್ಯ ಇದೆಲ್ಲ ರೆಡಿಯಾಗಿಬಿಡ್ತು ನೋಡ್ಬೋದು. ನಾನು ಇದು ಚಿತ್ರಾನ್ನ ಮತ್ತು ಸಾರು ಮಾಡೋದನ್ನು ಡೀಟೇಲಾಗಿ ತೋರಿಸಿಲ್ಲ ತಮ್ಮಡಿನ, ತುಂಬ ಸಲ ತೋರಿಸಿದ್ದೀನಿ ನಿಮಗೆ ನೋಡ್ಬೋದು. ತುಂಬಾ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವು ಕಾಣ್ಬೋದು ಇಲ್ಲಿ ನೋಡಿ. ಸ್ವಲ್ಪ ಅದು ಹೇಳಿದ್ನಲ್ಲ ನಾನು ಎಡವಟ್ಟು ಮಾಡಿಬಿಟ್ಟು ಸ್ವಲ್ಪ ದಪ್ಪ ಆಯ್ತು, ಅಂದರೆ ಅಷ್ಟು ದಪ್ಪ ಬರೋದಿಲ್ಲ ಗಾರ್ಯ, ಸ್ವಲ್ಪ ತೆಳ್ಳಗೆ ಬರುತ್ತೆ ನೋಡಿ. ಹಾಗೆಯೇ ಬಿಡ್ತು ನೋಡಿ. ವಡೆ ಎಲ್ಲನೂ ರೆಡಿ ಆಯಿತು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ತುಳು ಶಿವಳ್ಳಿ ಬ್ರಾಹ್ಮಣರ ಅಡುಗೆ ಯಾರಿಗೆಲ್ಲ ಬೇಕು ಅವರಿಗೆಲ್ಲ ಇದನ್ನ ಶೇರ್ ಮಾಡಿಕೊಳ್ಳಿ. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ಸು ಮಾಡಿ ಆಯಿತಾ. ನೋಡಿ ಆ ಕಡೆ ತುದಿಯಲ್ಲಿ ಪಲ್ಯ ಕೂಡ ನೀವು ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ಕಡೆಯಿಂದ ಪೊಂಗಲ್ ಇದೆ ನೋಡಿ, ಪೊಂಗಲ್ ಮತ್ತು ತಂಬುಳಿ, ಪೊಂಗಲು, ಹುಳಿ ಬಜ್ಜಿ, ಸಾರು ಮತ್ತು ಸಾಸಿವೆ ನೋಡಿ. ಮಜ್ಜಿಗೆ ನೀರು ಮಾಡಿದ್ದೆ ನೀವು ನೋಡ್ಬೋದು. ಆಮೇಲೆ ಇದು ಸಾಸಿವೆ, ಹರಿವೆ ಸಾಸಿವೆ, ಒಂದು ಕಡೆಯಿಂದ ಸಾರು, ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಶೀರೂರು ಪರ್ಯಾಯದ ವೀಡಿಯೋಗಳ ಜೊತೆ ಬರ್ತಾಯಿದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್.